ಕರಾವಳಿ ಕಲಾ ಪ್ರತಿಷ್ಠಾನ ಬೆಂಗಳೂರು ಇದರ ಮೊಸರುಬಡಿಕೆ ಉತ್ಸವದ ಅಂಗವಾಗಿ ನಡೆಯುವ ಚೆನ್ನೆಮನೆ ಸ್ಪರ್ಧೆಯ ನಿಯಮ ಹಿಂಗಿರುತ್ತೆ. ಇದು 2 ಮಂದಿ ಆಟ. ಇಲ್ಲೊಬ್ರು ಇರ್ತಾರೆ, ಅದರ ಇರ್ತಾರೆ. ಪ್ರತಿಯೊಬ್ಬರಿಗೂ ಫುಲ್ಲು ಮನೆ 2 ಆಟ ಕೊಡ್ತೇವೆ. ಇವನಿಗೊಂದು ಆಟ, ಒಪ್ಪೋಸಿಟ್ ನನಗೆ ಆಟ. ಆ ಆಟದಲ್ಲಿ ಕೆಲವು ರೂಲ್ಸ್ಗಳಿವೆ, ಅದನ್ನು ನಾನು ಹೇಳ್ತೇನೆ. ಒಂದು, ಇದು 2 ಜನರ ಆಟ ಆಗಿರುತ್ತದೆ. ಪ್ರಥಮ ಹಂತದಲ್ಲಿ ಯಾರಿಗೆ ಹೆಚ್ಚು ಕಾಯಿ ಸಿಗುತ್ತೋ, ಅಂದರೆ ಇಂಡಿವಿಜುವಲ್ ಕಾಯಿ ಇರುತ್ತಲ್ಲ, ಅದು ಹೆಚ್ಚು ಯಾರಿಗೆ ಸಿಗುತ್ತೆ ಅಂತ 4 ಮಂದಿಯನ್ನು ನಾವು ಸೆಮಿಫೈನಲ್ಗೆ ಸೆಲೆಕ್ಟ್ ಮಾಡ್ತೇವೆ. 4 ಮಂದಿಯರಿಗೆ ಮತ್ತೆ ಫುಲ್ ಬ್ರಿಡ್ಜ್ ಆಟ ಕೊಡ್ತೇವೆ. ಚೆನ್ನಮನೆಯ ರೂಲ್ಸ್ ಪ್ರಕಾರ ಪ್ರಥಮ ಹಂತದಲ್ಲಿ ಎಲ್ಲ ಕಾಯಲ್ಲಿ 4 ಕಾಯಿ ಇರುತ್ತೆ. ಇದರಲ್ಲಿ ನಾರ್ಮಲಾಗಿ ಎಲ್ಲ ಚೆನ್ನಮನೆಯಲ್ಲಿ ಅಪ್ಲೈ ರೂಲ್ಸ್ ಅಂದರೆ ಪೆರಿಗೆ, ಗುಳೆ ಪೆರಿಗೆ ಎಲ್ಲ ಅಪ್ಲೈ ಆಗುತ್ತೆ. ಗುಳೆ ಪೆರಿಗೆ ಅಂದರೆ ಏನು? ಗುಳೆ ಪೆರಿಗೆ ಅಂದರೆ ನೀವು ಆಟ ಆಡ್ತಾ ಇರುವ ಪಕ್ಷದಲ್ಲಿ ಈಗ ಆಟ ಆಡ್ತಿರ್ತೇವೆ, ಇದೊಂದು ಖಾಲಿ ಆಯಿತು. ನೆಕ್ಸ್ಟ್ ರೌಂಡಲ್ಲಿ ಇಲ್ಲಿಗೆ ಎಲ್ಲೊಂದು ಕಾಯಿ ಬರುತ್ತೆ. 0ದಿಂದ 4ವರೆಗೆ ಇದು 0 ಆಯ್ತಲ್ಲ, ಈಗ ಒಂದು ರೌಂಡ್ ಆಡ್ತಾ ಇದು ಇನ್ನೊಂದು ಜಾಸ್ತಿ ಆಗುತ್ತೆ, ಇನ್ನೊಂದು ಜಾಸ್ತಿ ಆಗುತ್ತೆ, ಆ ಥರ. ಅಂದರೆ ಇದು 0ದಿಂದ 4ವರೆಗೆ ಗುಳೆ ಆಗುತ್ತಲ್ಲ, ಬೆಳೆಯುತ್ತೆ. ಆ ಬೆಳೆದದ್ದು ಈ ಮನೆಯ ಓನರಿಗೆ ಸಿಗುತ್ತೆ. ಅದು ಅಂದರೆ ನನಗೆ ಈ ಕಾಯಿ ನನಗೆ ಸಿಗುತ್ತೆ. ಇದಕ್ಕೆ ಬುಳೆ ಪೆರಿಗೆ ಅಂತ ಹೇಳ್ತಾರೆ. ಪೆರಿಗೆ ಅಂದರೆ ಏನು, ನಿಧಿ ಅಂದರೆ ಏನು ಅಂದರೆ, ಈ ಆಟ ಆಡುತ್ತಿರುವ ಪಕ್ಷದಲ್ಲಿ ಕೊನೆಯ ಕಾಯಿ ಬರುತ್ತಲ್ಲ, ಆ ಕೊನೆ ಕಾಯಿ ಹಾಕಿದ ನಂತರ ಒಂದು ಮನೆ ಬ್ಲ್ಯಾಂಕ್ ಇದ್ದಲ್ಲಿ, ಖಾಲಿ ಇದ್ದಲ್ಲಿ ಇದನ್ನು ಪೆರಿಗೆ ಅಂತ ಕನ್ಸಿಡರ್. ಇದು ಆಟ ಆಡುವಾಗ ಸಿಗುತ್ತೆ. ಅಂದರೆ ಇಲ್ಲಿ ಖಾಲಿ ಇದೆ ನೋಡಿ, ಈ ಒಂದು ಕಾಯಿ ಇಲ್ಲಿದೆ, ಒಂದು ಕಾಯಿ ಇಲ್ಲಿ ಹಾಕ್ತೇನೆ, ಆಗ ನೆಕ್ಸ್ಟ್ ಕಾಯಿ ಬ್ಲ್ಯಾಂಕ್ ಇದು. ಸೊ ಇದು ನನಗೆ ತಿನ್ನಲಿಕ್ಕೆ, ಇದನ್ನು ಪೆರಿಗೆ ಅಂತ ಹೇಳ್ತಾರೆ. ಓಕೆ, ಇದು ಪ್ರಥಮ ಹಂತದಲ್ಲಿ ಈಗ ಪೆರಿಗೆ ಅಂದರೆ ಏನಂತ ಗೊತ್ತಾಯಿತು, ಗುಳೆ ಪೆರಿಗೆ ಅಂತ ಏನಂತ ಗೊತ್ತಾಯಿತು, ಬೇಸಿಕ್ ರೂಲ್ಸ್ ಗೊತ್ತಾಯಿತು. ಟಾಸ್ ಬಿದ್ದ ಪಕ್ಷ ಈ 2 ಅಂದರೆ ಇದು ಇಬ್ಬರು ಆಟ ಇರೋದ್ರಿಂದ ತುಂಬ ಮಂದಿ ಆಟ ಇದ್ದರೆ 2 ಲೈನ್ ಮಾಡಿಸಿ ಟಾಸ್ ಕೊಡ್ತೇವೆ, ಯಾರಿಗೆ ಮೊದಲೇ ಆಟ ಆಡಲಿಕ್ಕೆ ಅಂತ, 1 ಅಥವಾ 2. ಒಂದೇ ಮನೆಯವರೆಲ್ಲ ಒಂದೇ ಲೈನಲ್ಲಿ ಇರ್ತಾರೆ. ಟಾಸ್ ಬಿದ್ದ ತಕ್ಷಣ ಅವರು ಯಾವುದೇ ಮನೆಯಿಂದ ಅವರ ಚಾಯ್ಸಲ್ಲಿ ಆಡ್ಬೋದು. ಈಗ ನನಗೆ ಟಾಸ್ ಬಿದ್ದರೆ ಒಂದು ಫುಲ್ ಆಟ, ನನಗೆ 1 2 3 4, ನೆಕ್ಸ್ಟ್ 4 ಇಲ್ಲಿ ಆಯ್ತಲ್ಲ, 5ನೇದನ್ನು ಹೆಕ್ಬಿಟ್ಟು ಹಾಕಬೇಕು. ಇಲ್ಲಿ ಆಯಿತು. ನೆಕ್ಸ್ಟ್ ಇದು ಎಂಡ್, ನೆಕ್ಸ್ಟನ್ನು ಹೆಕ್ಬೇಕು. ನೆಕ್ಸ್ಟ್ ಇಲ್ಲಿ ಬಂತು, ಕೊನೆಗೆ ಇಲ್ಲಿ ಬಂತು. ಆಮೇಲೆ ಇದನ್ನು ಇಲ್ಲಿ ಆಯಿತು. ಇಲ್ಲಿ ಬ್ಲ್ಯಾಂಕ್ ಇರೋದ್ರಿಂದ ಇದು ನನಗೆ ಪೆರಿಗೆ ತಿನ್ನಲಿಕ್ಕೆ. ಓಕೆ, ಈಗ ಅವನು ಆಟ ಆಡಲಿಕ್ಕೆ, ಅವನು ಆಟ ಆಡ್ತಾನೆ. ಈಗ ಅವನನ್ನು ತಿಳ್ಕೊಳ್ಳಿ, ನಾನು ಇದನ್ನು ಇಟ್ಬಿಟ್ಟು ಇದನ್ನು ಹಾಕ್ತೇನೆ. 1 2 3 4 ಇದು ನಂಬರ್ 2ನೇ ಆಟಗಾರದ್ದು ಆಟ. ಈಗ 3 ಆಯ್ತಲ್ಲ, ಇದು ಇನ್ನೊಂದು ಬಂದರೆ ಅದಕ್ಕೆ ಬುಳೆ ಪೆರಿಗೆ ಆಗುತ್ತೆ. ಆಗಲೇ ತಗೊಂಡಿರ್ಬೇಕು ಅವನು. ಅದು 5 ಆದರೆ ಇಲ್ಲ, ಆಮೇಲೆ ತಗೊಳ್ಳೋಕ್ಕಿಲ್ಲ. ಅಷ್ಟು ಅಬ್ಸರ್ವ್ ಮಾಡ್ತಾ ಇರಬೇಕು. ಇದು ಹೋಯ್ತು, ಆಗ್ತಿಲ್ಲ ನೋಡಿ. ಇದು ನನಗೊಂದು ಇಲ್ಲಿ ಬುಳೆ ಪೆರಿಗೆ ಇತ್ತು. ನಂಬರ್ 1 ಆಟಗಾರನಿಗೆ ಇಲ್ಲಿ ಲಾಸ್ಟ್ ಆಯ್ತಲ್ಲ, ಇದನ್ನು ಬಡಿಸ್ಲಿಕ್ಕೆ. ಇದು ಬುಳೆ ಪೆರಿಗೆ. ಇವನದು ಮನೆ ಅಲ್ಲ, ಅವನಿಗೆ ಅದು ಇಲ್ಲಿ ಲಾಸ್ಟ್ ಆಯ್ತಲ್ಲ, ಇಲ್ಲಿಂದ ಇಲ್ಲಿ ಹಾಕ್ತೇನೆ. ಇದು 4 ಇವನದು ಬುಳೆ ಪೆರಿಗೆ. ಇವನು ಆಟ ಮುಗಿತು, 2ನೇ ಆಟ ಇಲ್ಲಿಗೆ ಲಾಸ್ಟ್ ಆಯ್ತು, ಇಲ್ಲಿ ಏನಿಲ್ಲ. ನೆಕ್ಸ್ಟ್ 1ನೇ ಆಟಗಾರ ಆಡಲಿಕ್ಕೆ. ಹಾಗೆ ಒಂಥರ ಫುಲ್ ಮನೆ ಖಾಲಿ ಆಗುವವರೆಗೆ ಆಡಬೇಕು. ಸಾಧಾರಣವಾಗಿ ಒಂದು 5-6 ನಿಮಿಷ ತಗೊಳ್ಳುತ್ತೆ. ಇದು ಬುಳೆ ಪೆರಿಗೆ. ಇಲ್ಲಿ ಲಾಸ್ಟ್ ಆಯಿತು.
ಇದನ್ನು ಹೆಕ್ಕಲಿಕ್ಕೆ ಬಡಿಸಲಿಕ್ಕೆ. ಇದು ಬುಡಬೆರಿಗೆ. ಇಲ್ಲಿ ಎಂಡ್ ಆಯಿತು, ಸೊ ಇಲ್ಲಿ ಬ್ಲ್ಯಾಂಕ್, ಇಲ್ಲಿ 2 ಕಾಯಿ, ಇದು ನನಗೆ 2 ಕಾಯಿ ಇದು ಬುಡಬೆರಿಗೆ. ಈಗ 1ನೇ ಆಟಗಾರ ಆಯ್ತಲ್ಲ, ಈಗ 2ನೇ ಆಟಗಾರ ಆಡಲಿಕ್ಕೆ ಬುದ್ಧಿವಂತಿಗೆ ತೋರಿಸಿ ಆಟ ಆಡಬೇಕು. ಇದು 2ನೇ ಆಟಗಾರದ ಆಟ. ಇದು ಬುಡಬೆರಿಗೆ. ಒಂದೇ ಮನೆಗೆ ಬುಡಬೆರಿಗೆ. ಇದು ಬಡಿಸ್ಲಿಕ್ಕೆ ಲಾಸ್ಟ್ ಆಯ್ತಲ್ಲ ಕಾರ್ಡ್ನ. ಒಂದು ಬುಡಬೆರಿಗೆ ಇದೆ, ಇಲ್ಲಿ ಮುಂದೆ ತೆಗೆದಿರ್ತಾನೆ. ಇದು ಆಮೇಲೆ ಇದು ಬುಡಬೆರಿಗೆ. ಇದನ್ನು ಬಳಸಲಿಕ್ಕೆ ಇದಾಗಿರುತ್ತೆ, ಬುಡಬೆರಿಗೆ ಬಂದಿರುತ್ತೆ. ಇದು ಪೆರಿಗೆ, ಒಂದು ಕೈ ಗಂಟೆ. ಈಗ ನಾನು ಆಡಲಿಕ್ಕೆ, ಒಂದೇ ಮನೆ ಆಟಗಾರ ಆಡಲಿಕ್ಕೆ ಸರಿಯಾದಲ್ಲ. ಬುಡಬೆರಿಗೆ ಇಲ್ಲಿ ಖಾಲಿ ಆಯಿತು ನನಗೆ. ಈಗ ಇವನು ಆಟ ಆಡಲಿಕ್ಕೆ. ಇಲ್ಲಿಗೆ ಹಾಕಿದರೆ ಇಲ್ಲಿ ಬ್ಲ್ಯಾಂಕ್ ಇರೋದು ಸಿಗುತ್ತೆ. ಇದನ್ನು ಹಾಕಿದರೆ ಇಲ್ಲಿ ಹೋಗಿರುತ್ತೆ 2 ಸಿಗುತ್ತೆ. ಈಗ 2 ಕಾಯಿ ಬೇಕು, 1 ಕಾಯಿ ಬೇಕಂದ್ರೆ ನೀವು ಡಿಸೈಡ್ ಮಾಡಬೇಕು. ಇವನು ಆಡಲಿಲ್ಲ, ನಿಮಗೆ 2 ಕಾಯಿ ಬೇಕು, 2 ಕಾಯಿ. ಈಗ ಇವನು ಆಡ್ತೀನಿ. ಇಲ್ಲಿ ಹಾಕಿದರೆ ಇವನಿಗೆ ಸಿಗುತ್ತೆ. ಸೊ ನಾನು ಇದನ್ನು ತಪ್ಪಿಸಿ ಇದನ್ನು ಇಲ್ಲಿ ಹಾಕ್ತೇನೆ, ಆಗ ಇದನ್ನು ಇಲ್ಲಿ ಹಾಕ್ತೇನೆ, ಬ್ಲ್ಯಾಂಕ್ 1 ಸಿಕ್ತು. ಈಗ ಇವನು ಆಟ ಆಡಲಿಕ್ಕೆ. ಇವನು ಇದನ್ನು ಇಲ್ಲಿ ಮಾಡ್ತಾನೆ, ಯಾಕಂದರೆ ಇವನು ಬ್ಲ್ಯಾಂಕ್ ಇದೆಲ್ಲ ಇಲ್ಲಿ ಸಿಗುತ್ತೆ. ಅದೇ ಥರ ಆಟ ಆಡೋಗ್ಬೇಕು. ನೆಕ್ಸ್ಟ್ ಇವನು ಆಟ ಆಡಲಿಕ್ಕೆ. ನೆಕ್ಸ್ಟ್ ಇವನು ಆಟ ಆಡಲಿಕ್ಕೆ. ನೆಕ್ಸ್ಟ್ ಇವನು ಆಟ ಆಡಲಿಕ್ಕೆ. ಇಲ್ಲಿ ಬ್ಲ್ಯಾಂಕ್ ಇರೋದ್ರಿಂದ ಆಟ ಮುಗಿತು. ನೆಕ್ಸ್ಟ್ ನಾನು ಆಟ ಆಡಲಿಕ್ಕೆ. ಈಗ ನೆಕ್ಸ್ಟ್ ಇವನು ಆಟ ಆಡಲಿಕ್ಕೆ ಹೇಳ್ತಾನೆ. ಈಗ ಈ 3 ಕಾಯಿ ಇವನು ನಿಂತಿರುವಾಗೆ ಆಟ ಆಡಬೇಕು ಅವನು ಜ್ಞಾನ್ಮೆಯಿಂದ. ಇಲ್ಲಿ ಈ ಕಡೆ ಮಾಡಿದರೆ ನೆಕ್ಸ್ಟ್ ಇವನಿಗೆ ಆಟನೇ ಇಲ್ಲ, ಇವನಿಗೆ ಆಟ. ನೆಕ್ಸ್ಟ್ ಇವನಿಗೆ ಅದೇ ಥರ ಇದು ಈ 2 ಕಾಯಿ ಇವನಿಗೆ ಸಿಗುತ್ತೆ. ಇವನಿಗೆ ಆಟನೇ ಇಲ್ಲ ಅಲ್ಲಿ ಕಾಯಿ ಇರೋದ್ರಿಂದ. ಇದು 1 ಮನೆ ಆಟ. ಇಂಥದ್ದು 2 ಆಟ ಕೊಡ್ತೇವೆ. ಇಲ್ಲಿ ನಾವು ಕೌಂಟ್ ಮಾಡ್ತೇವೆ ಯಾರಿಗೆ ಜಾಸ್ತಿ ಇದೆ ಅಂತ. ಈ 2 ಆಟದಲ್ಲಿ ಯಾರಿಗೆ ಜಾಸ್ತಿ ಇದೆ ಅಂತ 4 ಮಂದಿಯನ್ನು ಸೇಫ್ನಲ್ಲಿ ಕಳಿಸಲಾಗುತ್ತದೆ.